ನೋಡಿ, ಇವತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅನೇಕ ಜನರಲ್ಲಿ ಒಂದಿಷ್ಟು ಪ್ರಶ್ನೆಗಳುಂಟು. ಏನಂದರೆ, ಈ ಶೈಕ್ಷಣಿಕ ವರ್ಷದ ಕತೆ ಏನು ಅಂತ. ಇದು ಮೂಲಭೂತ ಎಲ್ಲರಿಗೂ ಕಾಡುವಂಥ ಒಂದು ಪ್ರಶ್ನೆ. ಮತ್ತು ವಿಶೇಷವಾಗಿ ಈ ಹಿನ್ನೆಲೆಯಲ್ಲಿ, ಕೊರೋನಾ ಹಿನ್ನೆಲೆಯಲ್ಲಿ SSLC ಮತ್ತು PUC ಮಕ್ಕಳು ಏನು ಮಾಡಬೇಕು ಹೇಳುವಂಥದ್ದು ಒಂದು ಎರಡನೇ ಪ್ರಶ್ನೆ ಉಂಟು. ಈಗ ಮೊದಲನೇದು, ಕೊರೋನಾದ ಇಂಪ್ಯಾಕ್ಟು ಎಲ್ಲ ಕ್ಷೇತ್ರದಲ್ಲೂ ಆದ ಹಾಗೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಸಹಜವಾಗಿ ಆಗಿದೆ. ಈಗ ಇನ್ನೂ ಕೂಡ ಗೊಂದಲ ಉಂಟು. ಕಾಲೇಜುಗಳನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು? ಪ್ರತಿಯೊಂದನ್ನು ನೀವು ಅನ್ಸರ್ಟ್ಯಾನಿಟಿ, ಅನಿಶ್ಚಿತತೆ ಆಧಾರದ ಮೇಲೆ ನಾವು ಯೋಚನೆ ಮಾಡಬೇಕು, ಮಾತಾಡಬೇಕು ಮತ್ತು ತೀರ್ಮಾನ ತಗೊಳ್ಬೇಕು. ಆಪ್ಷನ್ಗಳನ್ನು ಇಟ್ಟುಕೊಳ್ಳದೆ ನಾವು ಮಾತಾಡಬೇಕಾಗ್ತದೆ. ಈಗ ನೋಡಿ, PUC ರಿಸಲ್ಟ್ ಬಂತು. ಈಗ ಅಡ್ಮಿಷನ್ ಕಾಲೇಜು ಯಾವಾಗ ಸ್ಟಾರ್ಟ್ ಆಗ್ತದೆ ಪಕ್ಕ ಡಿಸೈಡ್ ಅಂತಿಲ್ಲ. ಈಗ ಯೂನಿವರ್ಸಿಟಿ ಅವ್ರು ಹೇಳ್ತಾರೆ, UGC ಅವ್ರು ಹೇಳ್ತಾರೆ ಸೆಪ್ಟೆಂಬರ್ ಒಂದು ಅಂದಾಜು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಇದು ಕೊರೋನಾ ಯಾವ ಲೆವೆಲ್ಲಿಗೆ ಹೋಗಿ ಮುಟ್ತದೆ. ಮಕ್ಕಳನ್ನು ಧೈರ್ಯವಾಗಿ ನಾವು ಸೆಪ್ಟೆಂಬರಲ್ಲಿ ಕಾಲೇಜಿಗೆ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಹೇಳೋದು ಪ್ರಶ್ನಾರ್ಥಕ ಚಿಹ್ನೆ. ಅಷ್ಟರೊಳಗೆ ಔಷಧಿ ಬರ್ತದೆ ಹೇಳುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ವ್ಯಾಕ್ಸಿನ್ ಇಲ್ಲರ ಔಷಧಿ ಏನಾದರೂ ಬಂದರೆ ಒಂದು ನಿರ್ಧಾರಗಳು ಪಟ ಸ್ಟಾರ್ಟ್ ಆಗ್ತದೆ. ಅದು ಆಗಲಿಲ್ಲ ಅಂದರೆ ಮತ್ತೆ ಅಲ್ಲಿ ಸ್ವಲ್ಪ ಗೊಂದಲ ಆಗ್ತದೆ. ಸೊ ಈ ಅಕಾಡೆಮಿಕ್ ಇಯರ್ ಮೇಲ್ನೋಟಕ್ಕೆ ನೋಡುವಾಗ ಒಂದು ಸೆಮಿಸ್ಟರ್ ಅಂತೂ ಹಾಳಾಗ್ತದೆ ಪಕ್ಕ. ಎರಡನೇ ಸೆಮಿಸ್ಟರು ನಾವು ಆಶಾವಾದಿಗಳಾಗಿ ಬರಬಹುದು ಅಂತ. ಅಂದರೆ ನಮಗೆ ಜೂನಲ್ಲಿ ಸೆಮಿಸ್ಟರ್ ಸ್ಟಾರ್ಟ್ ಕಾಲೇಜು, ಇದು ಕ್ವಶನ್ ಮಾರ್ಕ್, ಡೌಟು. ಜೂನು ಜುಲೈ ಹೋಯಿತು, ಆಗಸ್ಟ್ಗೆ 100% ಹೋದ ಹಾಗೆ. ಹಾಗಾಗಿ ನನಗೆ ಅನ್ನಿಸೋದು ನೆಕ್ಸ್ಟ್ ಡಿಸೆಂಬರ್ ಜನವರಿಯ ಸೆಮಿಸ್ಟರ್ ಉಂಟಲ್ಲ, ಅದು ಒಂದು ಕ್ರಿಯಾಶೀಲವಾಗಿ ಆ್ಯಕ್ಟಿವ್ ಆಗ್ಬೋದು. ಇದು ದೇವರ ದಯೆ, ಹಾಗೆ ನಾವು ನಿರೀಕ್ಷೆ ಮಾಡುವಂಥದ್ದು. ಅದು ಗೊಂದಲ ಆದರೆ ಅಕಾಡೆಮಿಕ್ ಇಯರ್ ಹೋಯಿತು, ಏನೂ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಹೇಳ್ತೇನೆ, ಒಂದು ವರ್ಷ ಹೋದರೆ ಏನೋ ಲೈಫು ಮುಳುಗೋಯ್ತು ಅಂತ ಯಾರೂ ಚಿಂತೆ ಮಾಡಬೇಡಿ. ಅರ್ಥ ಆಯ್ತಾ? ಯಾಕೆಂದರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಡೆವಲಪ್ ಆಗಿದೆ. ಆ ಸಿಸ್ಟಮಿನಿಂದ ಹೊರಗೆ ಬಂದು ಬದುಕುವಂಥ ಕಲೆಯನ್ನು ಕೊರೋನಾ ಕಲಿಸ್ತಾ ಉಂಟು. ಇದು ಹೀಗೇ ಆಗಬೇಕು, ಇದು ಇದೇ ಕೋರ್ಸ್ ಆಗಬೇಕು, ಇದು ಮಂಗಳೂರೇ ಆಗಬೇಕು, ನನಗೆ ಬೊಂಬೈಯೇ ಆಗಬೇಕು, ನನಗೆ ದುಬೈಯೇ ಆಗಬೇಕು. ಈ ಕ್ರೇಜಿಯನ್ನು ಖಂಡಿತವಾಗಿ ಬಿಟ್ಟುಬಿಡಿ. ಅದು ಮೊದಲಿಂದವೂ ನಾನು ಹೇಳ್ತಾ ಇದ್ದೇವೆ, ಕೊರೋನಾದಿಂದ ಅಲ್ಲ, ಅದು ಇಟ್ಸ್ ನಾಟ್ ಎ ಲೈಫ್. ಆ ಒಂದು ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಲೇಬೇಕು ಪೇರೆಂಟ್ಸ್. ಈ SSLC ಪಾಸಾಗಿ ನಾನು ಎಜುಕೇಷನನ್ನು PUC ಮಾಡಿಯೇ ಮಾಡಬೇಕಾ? ನೋ, ಮಾಡಬಾರ್ದು ಅಂತಲ್ಲ, ಅದೇ ಕಂಡೀಷನ್ ಇಲ್ಲ. ನೀವು SLC ಆದಮೇಲೆ ಅನೇಕ ಡಿಪ್ಲೊಮಾಗಳಿದೆ. ನೀವು ಆನ್ಲೈನಿಗೆ ಹೋಗಿ ವೆಬ್ಸೈಟ್ ಓಪನ್ ಮಾಡಿ ಎಜುಕೇಷನ್ ಆಫ್ಟರ್ SSLC ಅಂತ ಹೊಡೆದ್ರೆ, ಟೆಕ್ನಿಕಲ್ ಕೋರ್ಸಸ್ ಅಂತ ಹೊಡೆದ್ರೆ ಬೇಕಾದಷ್ಟು ಬರ್ತದೆ. ಅರ್ಥ ಆಯ್ತಾ? ಸೊ ಈಗ 100 ಕೋರ್ಸಸ್ ಉಂಟು. ನಿಮ್ಮ ಕರ್ನಾಟಕದಲ್ಲಿ ನಾವು ಸರಳವಾಗಿ ಹೇಳುವುದಾದರೆ ಪಾಲಿಟೆಕ್ನಿಕಲ್ ಕೋರ್ಸಸ್ ಉಂಟು. ಆಮೇಲೆ ಈ ಏನು ಹೇಳ್ತಾರೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ JOC ಅದು ಉಂಟು. ಅದರ ಬಿಟ್ಟು ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಸಣ್ಣ ಪುಟ್ಟ ಕೋರ್ಸ್ಗಳುಂಟು. ಸೊ ಹಾಗಾಗಿ SSLC ನಂತರ ನಾನು ಆ ರೀತಿ ಪ್ರೊಫೆಷನಲ್ ಕೋರ್ಸ್ ತಗೊಂಡು ಮುಂದೆ ಹೋಗ್ತೇನೆ ಹೇಳುವವರಿಗೆ ಕೋರ್ಸ್ಗಳುಂಟು. ಇನ್ನು PUC, SSLC ಆಗಿ PUC ಮಾಡಬೇಕು. PUC ಮಾಡುವಾಗ ಆರ್ಟ್ಸ್ ತೊಗೊಳ್ಬೇಕೋ, ಸೈನ್ಸ್ ತೊಗೊಳ್ಬೇಕೋ, ಕಾಮರ್ಸ್, ಅಲ್ಲಿ ಪುನಃ ಗೊಂದಲ. ಈ ಗೊಂದಲಗಳನ್ನು ಸೃಷ್ಟಿಯಾಗೋದು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪಾಲಕರಲ್ಲಿ. ಯಾಕೆ ಅಂತಂದರೆ, ಪ್ರತಿಯೊಬ್ಬನು ಥಿಂಕ್ ಮಾಡೋದು ನನ್ನ ಮಗನ ಭವಿಷ್ಯ ಕಾಮರ್ಸಿಯಲ್ಲಿ ಒಳ್ಳೆಯದಾಗಬೇಕು ಅಂತ. ಈ ದೇಶದಲ್ಲಿ ಜ್ಞಾನಾರ್ಜನೆ, ದ ನಾಲೆಜ್ ಬೇಸ್ಡ್ ಎಜುಕೇಷನ್, ರಿಸರ್ಚ್ ಬೇಸ್ಡ್ ಎಜುಕೇಷನ್, ಅದರಿಂದ ಹಿಂದೆ ಬಂದು ನಾವು ತುಂಬ ಸಮಯ ಆಗಿ ಹೋಯಿತು. ವಿ ಆರ್ ಓನ್ಲಿ ಥಿಂಕಿಂಗ್ ನನ್ನ ಮಗ ATM ಮಷಿನ್ ಆಗಬೇಕು, ಅವ ಈ ಕೋರ್ಸ್ ಮಾಡಬೇಕು, ಅವ ದುಡ್ಡು ಮಾಡಬೇಕು. ಇದೇ ಕಾನ್ಸೆಪ್ಟಲ್ಲಿ ಹೆಚ್ಚಿನ ಪಾಲಕರು ಥಿಂಕ್ ಮಾಡೋದ್ರಿಂದಲೇ ಈ ಅನಾಹುತಗಳಾದದ್ದು. ಈಗೆಲ್ಲ ಕೆಲಸ ಕಳ್ಕೊಂಡು ಬರ್ತಾ ಇರೋದು. ಅವನಿಗೆ ಇನ್ನೇನು ಮಾಡಲಿಕ್ಕೂ ಗೊತ್ತಿಲ್ಲ. ನಿಮ್ಮ ಮಗುವನ್ನು ನೀವು ಬೆಳೆಸುವಾಗ ಅವನಿಗೂ ಆಪ್ಷನ್ ಇಟ್ಟೇ ಬೆಳೆಸಬೇಕು ಅಂತ ನನ್ನ ಅಭಿಪ್ರಾಯ. ನೀವು ಒಪ್ಪಿ ಬಿಡಿ, ನಿಮಗೆ ಬಿಟ್ಟದ್ದು. ನೋಡಪ್ಪ, ನಿನ್ನನ್ನು ಇಂಜಿನಿಯರ್ ಮಾಡಿದ್ದೇನೆ, ಇಂಜಿನಿಯರಿಂಗ್ ಲೈನ್ ಹಾಳಾದರೆ ನೀವು ಬದುಕಲಿಕ್ಕೆ ಹೆದರಬಾರ್ದು. ನಿನ್ನನ್ನು ಫ್ಯಾಷನ್ ಡಿಸೈನರ್ ಮಾಡಿದ್ದೇನೆ, ಫ್ಯಾಷನ್ ಡಿಸೈನ್ ಫೀಲ್ಡ್ ಎಕ್ಕುಟ್ಟೋಯ್ತು, ಈಗ ಹೋಗ್ತದೆ ಗಾರ್ಮೆಂಟ್ ಇಂಡಸ್ಟ್ರಿ. ಅದರ ಅರ್ಥ ನೀನು ಕೈಕಾಲು ಬಡಿಯೋದು ಅಂತಲ್ಲ,
ನೀವು ಮಕ್ಕಳನ್ನು ಆ ರೀತಿ ಬೆಳೆಸಬೇಕು. ಅದು ಫೇಲ್ ಆದರೆ ನಾನು ಜೀವನದಲ್ಲಿ ಎದುರುವುದಿಲ್ಲ. ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ನಾನು ಬದುಕುತ್ತೇನೆ ಹೇಳುವಂಥ ನೆಲೆಗಟ್ಟಿನಲ್ಲಿ ಇವತ್ತು ಎಜುಕೇಷನ್ ಇರಬೇಕು. ಪಾಲಕರು ಅದೇ ರೀತಿ ತಯಾರು ಮಾಡಬೇಕು. ಇಲ್ಲದೆ ಆದರೂ ದೊಡ್ಡ ಅಪರಾಧ ಅದು. ಈಗ ಏನಾಗ್ತಾ ಉಂಟು, ಸಾಫ್ಟ್ವೇರ್ನವ ಗೊತ್ತಿಲ್ಲ, ಅವನಿಗೆ ಬೇರೆ ಏನೂ ಮಾಡಲಿಕ್ಕೂ ಗೊತ್ತಿಲ್ಲ. ಅವ ಏನು ಮಾಡ್ತಾನೆ, ಖಿನ್ನತೆಗೆ ಒಳಗಾಗ್ತಾನೆ, ಊರಿಗೆ ಬರ್ತಾನೆ, ಏಕಾಂಗಿ ಆಗ್ತಾನೆ, ಏನು ಮಾಡಬೇಕು ಅಂತ ತೋಚೋದಿಲ್ಲ. ಇದು ನಾನು ಉದಾಹರಣೆ ಕೊಡೋದು. ಎಲ್ಲ ಫೀಲ್ಡಲ್ಲಿಯೂ ನಿಮ್ಮ ಮಕ್ಕಳನ್ನು ಬೆಳೆಸುವಾಗ ಅವನಿಗೆ ಆಪ್ಷನ್ ಕೊಟ್ಟು ಬೆಳೆಸಿ. ಎಜುಕೇಷನ್ ಒಂದೇ ಆದರೂ ಕೂಡ ಅವನ ಮಾನಸಿಕ ಸ್ಥಿತಿಯನ್ನು ಹಾಗೆ ತಯಾರು ಮಾಡಿ ಬೆಳೆಸಬೇಕು. PUCಯಲ್ಲಿ ನೀವು ಬೇಸ್ ಮಾಡಿಕೊಳ್ಬೇಕು. ಆರ್ಟ್ಸು, ಸೈನ್ಸು, ಕಾಮರ್ಸು. ಆರ್ಟ್ಸ್ ಅಂದರೆ ಏನೂ ಇಲ್ಲ, ಜೀರೋ ಹೇಳಿ ಆರ್ಟ್ಸ್ ಕಾಲೇಜೇ ಬಂದಾಯಿತು. ಹೆಚ್ಚಿನ ಕಡೆ ಆರ್ಟ್ಸ್ ಬಂದಾಯಿತು. ಅದೇ ರಾಂಗ್. ಎಲ್ಲವೂ ಬೇಕು ಮನುಷ್ಯನಿಗೆ ಮತ್ತು ಸಮಾಜಕ್ಕೆ. ಪ್ರತಿಯೊಂದು ಫೀಲ್ಡು ಬೇಕಾಗ್ತದೆ ಮುಂದೆ. ಎಲ್ಲಿಯವರೆಗೆ ಏನಂದರೆ ಯೂನಿವರ್ಸಿಟಿಗಳಲ್ಲಿ ಈ ಏನು ಹ್ಯುಮ್ಯಾನಿಟಿ ಕೋರ್ಸಸ್ ಅಂತ ಏನುಂಟು ಅದೆಲ್ಲ ಬಂದಾಗ್ತಾ ಉಂಟು. ಸೈಕಾಲಜಿ, ಇಂಗ್ಲೀಷ್, ಲಿಟ್ರೇಚರ್ ಎಲ್ಲ ಬಂದಾಗ್ತದೆ. ರಾಂಗ್ ಅದು. ಹಾಗೆ ಅದು ನಿಮ್ಮ ಪ್ರತಿಭೆ, ನಿಮ್ಮ ತಾಕತ್ತು ಯಾವುದರಲ್ಲಿ ಇದೆಯೋ ಆ ಫೀಲ್ಡಲ್ಲಿ ಹೋಗಬೇಕು. ಗುರುತಿಸಿಕೊಳ್ಬೇಕು. ನೀವು ನಿಮ್ಮನ್ನು ಗುರುತಿಸಿಕೊಳ್ಬೇಕು, ಮನೆಯವರು ಗುರುತಿಸಬೇಕು. ಅದಿಲ್ಲದೆ ಹೋದರೆ ಅವ ರಾಂಗ್ ದಾರಿಯಲ್ಲಿ ಹೋಗ್ತಾನೆ. ಈಗ ನೋಡಿ, ಒಬ್ಬ ಶ್ರೇಷ್ಠ ಕಲಾವಿದ ಆಗಿದರೆ, ಒಬ್ಬ ಕೊಳಲು ವಾದಕ 1 ಗಂಟೆಗೆ 2 ಲಕ್ಷ ಚಾರ್ಜ್ ಮಾಡ್ತಾನೆ. ಒಬ್ಬ ತಬಲಾಪಟು 1 ಗಂಟೆಗೆ 10 ಲಕ್ಷ ಚಾರ್ಜ್ ಮಾಡ್ತಾನೆ ಈ ದೇಶದಲ್ಲಿ. ಅದರ ಅರ್ಥ ಏನು? ಎಲ್ಲ ಫೀಲ್ಡಲ್ಲಿಯೂ ಬೆಲೆ ಉಂಟು. ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆಯಾ? ನಿಮ್ಮಲ್ಲಿ ಆ ಒಂದು ನಾಲೆಜ್ ಇದೆಯಾ? ಮತ್ತು ನಿಮಗೆ ಇಂಟ್ರೆಸ್ಟ್ ಇದೆಯಾ? ಇದು ಮುಖ್ಯ ಆಗ್ತದೆ. ನಿಮ್ಮ ಆರ್ಡಿನರಿ ಒಬ್ಬ ಏನು ಹೇಳ್ತಾರೆ, ಅವರಿಗೆ ನಿಮ್ಮ 5 ಸ್ಟಾರ್ ಹೋಟೆಲಲ್ಲಿ ಅಡುಗೆ ಮಾಡ್ತಾರಲ್ಲ, ಚೆಫ್, ಅವನಿಗೆ 2 ಲಕ್ಷ ಸಂಬಳ ಇರ್ತದೆ, ಸರಿ ತಾನೆ? ಒಬ್ಬ ಆರ್ಡಿನರಿ BA ಗ್ರ್ಯಾಜುಯೇಟ್, ಅವ ಮನೆಯಲ್ಲಿ ಏನೋ ಒಂದು ವಂಶ ಪಾರಂಪರ್ಯವಾಗಿ ಆ ಫುಡ್ಡು ತಯಾರು ಮಾಡಲಿಕ್ಕೆ ಗೊತ್ತಿದ್ದರೆ ಅವ ಸಣ್ಣ ಒಂದು ಹೋಟೆಲ್ ಇಟ್ಕೊಂಡು, ಕ್ಯಾಂಟೀನ್ ಇಟ್ಕೊಂಡು, ಇವನ್ ಕೇವಲ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಈ ವಿಶೇಷ ಬಜ್ಜಿಗಳನ್ನೆಲ್ಲ ಮಾಡ್ತಾರಲ್ಲ, ಅವರು ಈಸ್ ಆಲ್ಸೋ ಅರ್ನಿಂಗ್ 2 lakhs per month. ನಿಮಗೆ ಮಂಗಳೂರಿನ ಕಾರ್ ಸ್ಟ್ರೀಟಲ್ಲಿ ಕೂಡ ಕಾಣ್ಬೋದು. ಎಲ್ಲ ನಗರಗಳಲ್ಲೂ ಇದ್ದಾರೆ ಅಂಥವ್ರು, ಎಕ್ಸ್ಪರ್ಟ್ಸ್. ಅವರ ಕೈ ಗುಣವೇ ಆಗಿರ್ತದೆ, ರುಚಿಯಾಗಿರ್ತದೆ, ಅಲ್ಲೇ ಹೋಗಿ ತಿನ್ನಬೇಕು. ಹಾಗಾಗಿ ನಿಮ್ಮ ಎಜುಕೇಷನ್ ಸೆಲೆಕ್ಟ್ ಮಾಡುವಾಗ ನಿಮ್ಮ ಆಸಕ್ತಿ ಮತ್ತು ನಿಮಗೆ ಯಾವ ಫೀಲ್ಡಲ್ಲಿ ಹೋದರೆ ನಾನು ಜಯಿಸಬಲ್ಲೆ ಹೇಳುವಂಥದ್ದು ಮನೆಯವರು ಕೂತು ಮೀಟಿಂಗ್ ಮಾಡಬೇಕು ಕೋರ್ಸನ್ನು ಆಯ್ಕೆ ಮಾಡುವಾಗ. ಆಮೇಲೆ ಎಕ್ಸ್ಪರ್ಟ್ಸ್ಗಳ ಹತ್ರ ಕೇಳಬೇಕು. ಎಕ್ಸ್ಪರ್ಟ್ಸ್ಗಳಂದರೆ ಯಾರು? ನಮ್ಮ ದೇಶದಲ್ಲಿ ಎಜುಕೇಷನಲ್ಲಿ ಒಪಿನಿಯನ್ ಕೊಡೋರು ಪಕ್ಕದ ಮನೆ ಆಂಟಿಗಳು. ಇದು ದೊಡ್ಡ ಸಮಸ್ಯೆ. ಆಂಟಿ ಪಂಡೇರು ಅಂತ ಕೆಲವೊಮ್ಮೆ ಅಂಕಲ್ಗಳು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆಂಟಿಯರ ಒಪಿನಿಯನ್ನೇ ಹೈಯೆಸ್ಟ್ ವರ್ಕೌಟ್ ಆಗೋದು. ನನ್ನ ಮಗ ಇಂಜಿನಿಯರಿಂಗ್, ಇದು ಪಕ್ಕದ ಮನೆಯ ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಪಕ್ಕದ ಮಗ MBA ಮಾಡಿದ್ದಾನೆ, ಮಗಳು ಮಾಡಿದ್ದಾಳೆ, ಹಾಗಾಗಿ ನೀನು ಮಾಡು. ನಮ್ಮ ರಿಲೇಷನ್ನಲ್ಲಿ ಯಾರು ಮಾಡಿದ್ದಾರೆ, ಯಾರು ಕಲ್ತಿದ್ದಾರೆ, ಯಾರು ದುಡ್ಡು ಮಾಡಿದ್ದಾರೆ, ಅಲ್ಲಿ ದುಡ್ಡು ಮಾಡಿದ್ದಾರೆ ಹೇಳೋದು ಮಾತ್ರ ಕೌಂಟ್ ಆಗ್ತದೆ, ನೆನಪಿಟ್ಕೊಳ್ಳಿ ನೀವು. ಸೊ ಇಲ್ಲಿ ಬೀಳುವುದು ಎಲ್ಲರೂ ದುಡ್ಡು ಮಾಡಿರ್ತಾರಾ ಹೇಳಿ ಯಾರೂ ನೋಡೋದಿಲ್ಲ. ಈ ದೇಶಕ್ಕೆ 40,000 MBA ಗ್ರ್ಯಾಜುಯೇಟ್ಸ್ ಒಳ್ಳೆ ಹೈಫೈ ಸಾಕು. ಬಟ್ ನಾವು ವಿ ಆರ್ ಪ್ರೊಡ್ಯೂಸಿಂಗ್ 4 lakhs. ಸ್ಟೇಟಿಗೆ 40,000 ಸಾಕು ನಮಗೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆರ್ ಕಮ್ಮಿಂಗ್ ಔಟ್ ಸೌತ್ ಇಂಡಿಯಾದಲ್ಲಿ more than 12 lakhs. ಈ ಭ್ರಮೆಗಳಿಂದ ಹೊರಗೆ ಬರಬೇಕು. ಅದು ಮಾಡಿದರೆ ಮಾತ್ರ ದುಡ್ಡು ಆಗ್ತದೆ, ಇದು ಮಾಡಿದರೆ ಮಾತ್ರ ದುಡ್ಡು ಆಗ್ತದೆ. ಈ ATM ಮಷೀನ್ ಹೇಳಿದೆಯಲ್ಲ, ಅದು ಡೋಂಟ್ ಕನ್ಸಿಡರ್ ಯುವರ್ ಕಿಡ್ ಟು ಬಿಕಮ್ ATM ಮಷೀನ್ ಮಾಡಬೇಡಿ. ಸೊ ಇದು ಈ ಹಿನ್ನೆಲೆಯಲ್ಲಿ ನೀವು ಕೋರ್ಸ್ ಸೆಲೆಕ್ಟ್ ಮಾಡಬೇಕು. ಕೋರ್ಸ್ ಸೆಲೆಕ್ಟ್ ಮಾಡುವಾಗ ನಿಮಗೆ ಖಾಲಿ ಯೂನಿವರ್ಸಿಟಿಯ ಒಂದೊಂದು ಯೂನಿವರ್ಸಿಟಿಯ ವೆಬ್ ಪೇಜಿಗೆ ಹೋದರೆ ಸಾಕು, 1000 ಗಟ್ಟಲೆ ಸಿಗ್ತದೆ. ಮೆಡಿಕಲ್ ಫೀಲ್ಡ್ ಬೇರೆ, ಇಂಜಿನಿಯರಿಂಗ್ ಫೀಲ್ಡ್ ಬೇರೆ, ಅಗ್ರಿಕಲ್ಚರ್ ಫೀಲ್ಡ್ ಬೇರೆ, ಫುಡ್ ಇಂಡಸ್ಟ್ರಿ ಬೇರೆ, ಮ್ಯಾನೇಜ್ಮೆಂಟ್ ಫೀಲ್ಡ್ ಬೇರೆ, ರಿಸರ್ಚ್ ಫೀಲ್ಡ್ ಬೇರೆ,
ಒಂದೊಂದರಲ್ಲೂ ನಿಮ್ಮ ತಾಕತ್ತಿಗೆ ಸಾವಿರಗಟ್ಟಲೆ ಕೋರ್ಸ್ಗಳು ಸಿಗ್ತದೆ. ನಮ್ಮಲ್ಲಿ ಆ ಅನೇಕ ಕೋರ್ಸ್ಗಳಿಗೆ ಮಕ್ಕಳು ಹೋಗೋದೇ ಇಲ್ಲ. ಅಲ್ಲಿ ಡಿಮಾಂಡ್ ಇರ್ತದೆ. ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರಲ್ಲಿ ಮತ್ತು ಬೇರೆ ಬೇರೆ ಉಂಟು, ಸೆರಿಕಲ್ಚರ್ ಉಂಟು, ಅದು ಉಂಟು, ಇದು ಉಂಟು. ಅದನ್ನು ಹುಡುಕ್ಬೇಕು ನೀವು, ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಯಾರು ಬೇಡ, ಈಗಿನ ಆನ್ಲೈನಲ್ಲಿ ಗೂಗಲಲ್ಲಿ ನಿಮಗೆ ನಿಮ್ಮ ಕಣ್ಣೆದುರಿಗೆ 1000 ಕೋರ್ಸ್ಗಳನ್ನು ಓಪನ್ ಮಾಡಿ ಕೊಡ್ತದೆ. ಆಮೇಲೆ ಹೇಗೆ ಸೆಲೆಕ್ಟ್ ಮಾಡೋದು? ಅಗೇನ್ ನಿಮ್ಮ ಇಂಟ್ರೆಸ್ಟ್. ಮಕ್ಕಳ ಮೇಲೆ ಹೇರಬೇಡಿ, ನೀವು ಅದನ್ನೇ ಮಾಡು ಇದನ್ನೇ ಮಾಡು ಅಂತ. ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿ ವಾಪಸ್ ಬರ್ತಾನೆ. ಅವನಿಗೆ ಯಾವುದು ಇಂಟ್ರೆಸ್ಟ್ ಉಂಟೋ ಅದನ್ನು ಮಾಡಿಸಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಫ್ಯಾಷನ್ ಇಂಡಸ್ಟ್ರಿ, ಗಾರ್ಮೆಂಟ್ ಇಂಡಸ್ಟ್ರಿ, ಡಿಟೆಕ್ಟಿವ್ ಫೀಲ್ಡ್ಗಳು, ಅದರಲ್ಲಿಯೂ ಡಿಪ್ಲೊಮಾಗಳು, ಆನ್ಲೈನ್ ಡಿಪ್ಲೊಮಾಗಳು, ಹೀಗೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ನೆಕ್ಸ್ಟ್ ಕ್ವಶನ್ನು ಇನ್ಸ್ಟಿಟ್ಯೂಟ್ ಯಾವುದನ್ನು ಮಾಡೋದು ಅಂತ. ಈ ಕೆಲವು ಕೋರ್ಸ್ಗಳಿಗೆ ಸೆಲೆಕ್ಟೆಡ್ ಇನ್ಸ್ಟಿಟ್ಯೂಟ್ ಇರೋದು, ಕೆಲವುದಕ್ಕೆ ಊರಿಡಿ ಉಂಟು, ಹೌದಾ? ಸೊ ನೀವು ಕೂತ್ಕೊಂಡಲ್ಲೇ ಆಗಬೇಕು. ನಮ್ಮವರಿಗೆ ದೊಡ್ಡ ಸಮಸ್ಯೆ ಇದು. ನಾನು 25 ವರ್ಷ ನನ್ನ ಕಾಲೇಜು ಜೀವನದ ಅನುಭವ ನಿಮ್ಮ ಹತ್ರ ಹೇಳೋದು. ಪೇರೆಂಟ್ಸಿಗೆ ಮಕ್ಕಳಿಗೆ ಕೂತ್ಕೊಂಡಲ್ಲೇ ಆಗಬೇಕೆಲ್ಲ. ಸೊ ಯಾರೋ ಏಜೆಂಟ್ ಹತ್ರ ಹೋಗ್ತಾರೆ, ಏಜೆಂಟ್ ಹೇಳಿದ್ದನ್ನು ನಂಬುತ್ತಾರೆ, ನಾನು ಹೇಳಿದ್ದನ್ನು ನಂಬುವುದಿಲ್ಲ. 25 ವರ್ಷ ಈ ಫೀಲ್ಡಲ್ಲಿ ಕೆಲಸ ಮಾಡಿದವನನ್ನು ನಂಬುವುದಿಲ್ಲ. ಇದೆಲ್ಲ ಚಿಕಿತ್ಸೆಗಳು ನಮ್ಮ ಸಮಾಜಕ್ಕೆ ಅಗತ್ಯ ಉಂಟು. ನೀವು ಕಾಲೇಜಿಗೆ ಹೋಗೋದೇನು, ಹೇಗೆ ಸೆಲೆಕ್ಟ್ ಮಾಡೋದು? ಫೋನಲ್ಲೇ ಕೇಳ್ತಾರೆ, ಸರ್ ನಿಮ್ಮಲ್ಲಿ ಕಲಿತ್ರೆ ಸಂಬಳ ಎಷ್ಟು ಅಂತ. ಫಸ್ಟ್ ಕ್ವಶನ್, ಎಷ್ಟು ಸ್ಯಾಲ್ರಿ ಸಿಗ್ತದೆ ಫ್ಯಾಷನ್ ಡಿಸೈನ್ ಮಾಡಿದರೆ? ಈಗ ನಮ್ಮದು BSc ಫ್ಯಾಷನ್ ಡಿಸೈನ್. ಅವನು ಫೋನಲ್ಲಿ ಕೇಳ್ತಾನೆ, ಎಲ್ಲಿ ಕೆಲಸ ಸಿಗ್ತದೆ? ನಾವು ಕಾಲೇಜಿಗೂ ಬಂದಿರೋದಿಲ್ಲ, ಕಾಲೇಜೂ ನೋಡೋದಿಲ್ಲ. ಆ ರೀತಿ ಬೆಳೆಸಿದ್ದೇವೆ ನಾವು ಸಮಾಜವನ್ನು. ಇದರಿಂದ ಹೊರಗೆ ಬನ್ನಿ, ಕಾಲೇಜುಗಳಿಗೆ ಹೋಗಿ. ನಾನು ಮೆಡಿಕಲ್ ಮಾಡಬೇಕಂದ್ರೆ ಹೋಗಿ ನೀವು 4 ಕಾಲೇಜಿಗೆ. ಟೂರಿಗೆ ಹೋಗೋದಿಲ್ಲ ಹಾಗೆ ಅಂತ ತಿಳ್ಕೊಂಡು ಹೋಗಿ. ಫ್ಯಾಷನ್ ಡಿಸೈನ್ ಹೋಗಿ ನೋಡಿ, ಮಾತಾಡಿ. ಇಷ್ಟು ಅಲ್ಲಿ ಏನು ಮುಖ್ಯ? ಲೈಬ್ರರಿ ನನ್ನ ಇದು ಲೈಬ್ರರಿ ಉಂಟಾ, ಲ್ಯಾಬ್ ಉಂಟಾ, ಟೀಚರ್ಸ್ ಇದ್ದಾರೆ, ಇದು ಇಂಪಾರ್ಟೆಂಟ್ ಇವತ್ತಿನ ಕಾಲಘಟ್ಟದಲ್ಲಿ. ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರು, ಫ್ಯಾಷನ್ ಡಿಸೈನ್ ಫ್ಯಾಷನ್ ಲ್ಯಾಬ್, ಅಂದರೆ ಅದಕ್ಕೆ ಮೆಡಿಕಲ್ ಇದ್ದರೆ ಮೆಡಿಕಲ್ ಲ್ಯಾಬ್ ಉಂಟಾ, ಒಳ್ಳೆ ಲೆಕ್ಚರ್ಸ್ ಇದ್ದಾರಾ ಹೇಳೋದು. ಪುಸ್ತಕ ಉಂಟು, ವಿದ್ಯಾರ್ಥಿಗಳಿಗೆ ಬೇಕಾದ್ದು ಪುಸ್ತಕ, ಮಾಸ್ಟರು, ಲ್ಯಾಬ್. ನಮಗೆ ಕ್ಯಾಂಪಸ್ ಬೇಕು, ಹೊರಗಡೆ ಕೂತ್ಕೊಳ್ಳಿಕ್ಕೆ ಬೆಂಚ್ ಉಂಟಾ, ನಿಮ್ಮ ಕ್ಯಾಂಟೀನಿನ ಮೆನ್ಯೂ ಕಾರ್ಡ್ ಯಾವುದು, ಸಾರಿ, ಅದು ನಿಮ್ಮ ಆಸಕ್ತಿ ಇದ್ದರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಕಲೀಲಿಕ್ಕೆ ನಿಮ್ಗೆ ಯಾರು ಬೇಕು? ಕಲಿಸಲಿಕ್ಕೆ ಗುರುಗಳು ಬೇಕು, ಟೀಚರ್ಸ್ ಬೇಕು. ಅದಕ್ಕೆ ರೆಫರ್ ಮಾಡಲಿಕ್ಕೆ ಪುಸ್ತಕ ಬೇಕು, ಪ್ರಾಕ್ಟಿಕಲ್ ಮಾಡಲಿಕ್ಕೆ ಲ್ಯಾಬ್ ಬೇಕು. ಇದು ನನ್ನ ಕಾನ್ಸೆಪ್ಟ್. ಈ ರೀತಿಯ ಶಿಕ್ಷಣ ಸಂಸ್ಥೆಗಳು ಇವತ್ತು ಹಾಗಿಲ್ಲ. ನಮ್ಮ ಯೂನಿವರ್ಸಿಟಿಗಳ ಸಿಸ್ಟಮ್ ಹಾಗೆ. ನೀವು ಅಲ್ಲಿ ಅದುಂಟಾ ಇದುಂಟಾ, ಎಂಥದ್ದು ಫುಡ್ ಹೇಗೆ ಉಂಟು, ಕಾಟ್ ಹೇಗೆ ಉಂಟು, ಫ್ಯಾನ್ ಎಷ್ಟುಂಟು, ಸ್ಕ್ವೇರ್ ಫೀಟ್ ಎಷ್ಟುಂಟು, ಎಸ್, ಇದು ತುರುಕುತ್ತಾ ಇದ್ದಾರೆ. ಆ ವ್ಯವಸ್ಥೆ ಅದನ್ನು ನಮ್ಮ ತಲೆಗೆ ಹಾಕ್ತಾ ಉಂಟು. ನಾವು ಅದಕ್ಕೆ ಸರಿಯಾಗಿ ಫೀಸ್ ಹಾಕ್ತೇವೆ. ಅದಲ್ಲ, ಎಷ್ಟು ಕ್ಲಾಸ್ ತಗೊಳ್ತೀರಿ, ಅವನಿಗೆ ಪ್ರಾಕ್ಟಿಕಲಿ ನಿಮ್ಮಲ್ಲಿ ಕಲಿಸ್ತಿದ್ದೀರಾ, ಇದು ಮುಖ್ಯ. ಹಾಗಾಗಿ ಈ ರೀತಿ ಸರ್ಚಿಂಗ್ ಮೆಥಡಾಲಜಿ ಮಕ್ಕಳಿಗೆ ಬರಬೇಕು.